ಕಳೆದೊಂದು ದಶಕದಿಂದ ಫ್ರಾನ್ಸ್ ಸಂಸತ್ತಿನಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದಿರುವುದರಿಂದ ಕಳೆದ ತಿಂಗಳಷ್ಟೇ ಅಧಿಕಾರ ಸ್ವೀಕರಿಸಿದ ಪ್ರಧಾನಿ ಸೆಬಾಸ್ಟಿಯನ್ ಲೆಕಾರ್ನು ರಾಜೀನಾಮೆಯನ್ನ ನೀಡಿದ್ರು. ಫ್ರಾನ್ಸ್ನಲ್ಲಿ ಅಧ್ಯಕ್ಷೀಯ ಆಡಳಿತ ಇರುವುದರಿಂದ ಪ್ರಧಾನಿ ಹುದ್ದೆಗೆ ಅಧಿಕಾರ ಕಡಿಮೆ. ಆದರೆ ದೇಶದ ಆಡಳಿತದಲ್ಲಿ ಎರಡನೆಯ ಸ್ಥಾನದಲ್ಲಿರುವ ಅವರು ಸಂಸತ್ತಿನಲ್ಲಿ ಬಹುಮತ ಪಡೆದರೆ ಅಧ್ಯಕ್ಷರಿಂದ ನೇಮಕಗೊಳ್ಳುತ್ತಾರೆ. ಆದರೆ ಸಂಸತ್ತು ಕಳೆದೊಂದು ದಶಕದಿಂದ ಯಾವುದೇ ಪಕ್ಷಕ್ಕೂ ಬಹುಮತ ನೀಡಿಲ್ಲ. ಅತಂತ್ರದಲ್ಲಿ ಕೂಡಿಕೆ ಮಾಡಿಕೊಂಡು ಸಂಸತ್ತಿನಲ್ಲಿ ನಾಯಕನಾಗಿ ಆಯ್ಕೆಯಾಗಬೇಕಾಗ್ತದೆ. ಈಗೆರಡು ವರ್ಷದಲ್ಲಂತೂ ಬಹುಮತ ಸಾಧಿಸಬಲ್ಲ ಪಕ್ಷವು ಕಾಣುತ್ತಿಲ್ಲ. ಹಾಗಾಗಿ 7 ಮಂದಿ ನಾಯಕರಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ. ಈಗ ರಾಜೀನಾಮೆ ನೀಡಿರುವ ಸೆಬಾಸ್ಟಿಯನ್ ಲೆಕಾರ್ನು ಅವರು ಸೆಪ್ಟೆಂಬರ್ 9ರಂದಷ್ಟೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಹೊಸ ಪ್ರಧಾನಿ ಹಿಂದಿನ ಸಂಪುಟದಲ್ಲಿದ್ದವರನ್ನೇ ಮಂತ್ರಿಗಳಾಗಿ ಮುಂದುವರಿಸಲು ಸೂಚಿಸಿದ್ದು ಬಿಕ್ಕಟ್ಟು ಶಮನವಾಗದಿರಲು ಕಾರಣ ಎಂದು ತಿಳಿದು ಬಂದಿದೆ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದೆಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.